ದಲಿತ ಮಾನವ ಹಕ್ಕುಗಳ ವೇದಿಕೆ, ನ್ಯಾಯ ಆರೋಗ್ಯ ಮತ್ತು ಜನವೇದಿಕೆ ಹಾಗೂ ತಮಟೆ ಸಂಸ್ಥೆಯ ವತಿಯಿಂದ ಗರ್ಭಿಣಿ ಹಾಗೂ ಬಾಣಂತಿಯರ ಆರೋಗ್ಯ ಹಕ್ಕುಗಳು ಮತ್ತು ಸಮಸ್ಯೆಗಳ ಕುರಿತು ಸಮಾಲೋಚನೆ ಸಭೆ ಕೊರಟಗೆರೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾವಗಡ ತಾಲೂಕಿನಲ್ಲಿರುವ ಆರೋಗ್ಯ ಸಮಸ್ಯೆಗಳಾದ ಪ್ರಸವ ಪೂರ್ವ ಆರೈಕೆಗಳು, ಹೆರಿಗೆ, ಪ್ರಸವದ ನಂತರದ ತಾಯಿ ಮಗು ಆರೋಗ್ಯ, ಸರ್ಕಾರದಿಂದ ಸಿಗುವ ಹೆರಿಗೆ ಭತ್ಯೆಗಳು ಹಾಗೂ ತುರ್ತು ವಾಹನದ ಸೌಲಭ್ಯಗಳು ಸಿಗದೆ ಬಡ ಜನರು ಒದ್ದಾಡುತ್ತಿದ್ದಾರೆ ಎಂದು ದಲಿತ ಮಾನವ ಹಕ್ಕುಗಳ ವೇದಿಕೆಯ ರಾಜ್ಯ ಸಂಯೋಜಕರಾದ ಗಂಗರಾಜುರವರು ಸರ್ಕಾರ ಮತ್ತು ಸ್ಥಳೀಯ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಲೋಕೇಶ, ಸಾಗರ್, ತಮಟೆ ಸಂಸ್ಥೆಯ ವೆಂಕಟೇಶ್, ರಾಮಕೃಷ್ಣ, ಲತಾ, ರೂಪಾ, ತಮಟೆ ಸುಬ್ಬರಾಯಪ್ಪ, ನಲಿಗಾನಹಳ್ಳಿ ಮಂಜುನಾಥ ಮತ್ತು ಸಂಜೀವಪ್ಪನವರು ಉಪಸ್ಥಿತರಿದ್ದರು. ಅಲ್ಲಿ ನೋಡ್ರು ಅವ್ನು ಇರ್ತಾರೆ, ಇಲ್ಲಿ ನೋಡ್ರು ಇವ್ನು ಇರ್ತಾರೆ. ಈ ಮತ್ತೆ ನೀವು ಯಾವ ಕಾಲ ಹೋಗಿದ್ದೀರ ಅಂದರೆ ಅಲ್ಲಿ THO ಮತ್ತು ಆ ಇಬ್ಬರ ಒಂದು ಶಾಲೆ ಕೂಡ ಅಲ್ಲಿ ಅಷ್ಟು ಎತ್ತುಗೊಳಿಸ್ತಾರೆ. ಅದಕ್ಕೆ ನಾವು ಕಡಿವಾಣ ಆಗಬೇಕಾದ್ರೆ ಒಂದ್ಸಲಿ ಒಬ್ಬ ನಮ್ಮ ಸ್ನೇಹಿತರು ಅವರು ಬಹಳಷ್ಟು ಹೋರಾಟನೇ ಮಾಡಿರ್ತಾರೆ. ಅಲ್ಲ ಆವಾಗ ಅವ್ರು ಮಾಡ್ತಿರ್ತಾರೆ. ಹಾಗಾದಂತ ತನ್ನ ತಂದೆ ತಾಯಿಗಳು ಮಕ್ಕಳು ಮರಿಗಳು ಮಾಡ್ತಾ ಇಲ್ಲ. ಈ ಥರ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಯಾವಾಗ ನಾವು ಆ ಒಂದು ಸರ್ಕಾರದ ಆಸ್ಪತ್ರೆ ಮುಂದೆ ನಾವು ಧರಣಿ ಕುತ್ಕೊಳ್ಳಿಕ್ಕೆ ನಾವು ಬದ್ಧರಾಗಿದ್ವೋ ಅದೊಂದು ನಾವು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಠಿಕಾಣ ಎಲ್ಲರೂ ಕೂಡ ಈಗೇನು ನಾವು ಸಮಾಜದ